ಆ ಹೀಗೂ ಆಗಿ ಹೋಯಿತಲ್ಲ. ಶುಂಭ ಹಾಗೂ ನಿಶುಂಭದಾದವರು ದೇವಲೋಕವನ್ನು ಆಕ್ರಮಿಸಿಕೊಂಡು ನಮ್ಮನ್ನೆಲ್ಲ ದೆಸೆಗೆಡಿಸಿದ್ದಾರೆ, ಭೂಮಾರಕರಾಗಿ ಹೋಗಿದ್ದಾರೆ. ನಮ್ಮನ್ನು ಕಂಡಾಗ ಸಜ್ಜನರು ಮನಮರುಕವಾಗದೆ ಇನ್ನೇನು ಹೇಳಿ. ಆದರೂ ಕೂಡ ಗಿರಿ ಗುಹೆ ಊರುಗಳಲ್ಲಿ ಅಲೆದಾಡುತ್ತಾ ಮರುಗುತ್ತಾ ಇರೋದು ಸರಿಯಲ್ಲ. ಈ ಹಿಂದೆ ಮಹಾದೇವಿ ಹೇಳಿದಂತೆ ನೇರವಾಗಿ ತುಹಿಲಗಿರಿಗೆ ಬಂದೆ. ಆ ಮಹಾದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತೇನಂತೆ. ಜಯ 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 ಜಯ. ಪೂಜಿಸಿದನು ಜಯ 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 ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾಳೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಅಮ್ಮ, ತನದಲ್ಲಿ ಶೋಣಿತಾಪುರವನ್ನು ಸದ್ಯ ಶುಂಭ ಹಾಗೂ ನಿಶುಂಭರು ಆಡುತ್ತಾ ಬರುತ್ತಿದ್ದಾರೆ. ಬ್ರಹ್ಮನ ಹೊರಬಳಿಯಿಂದ ಪ್ರಬುದ್ಧರಾಗಿ ಭೂಲೋಕವನ್ನು ಘಾಸಿಗೊಳಿಸುತ್ತಾ ಇದ್ದಾರೆ, ಹಿಂಸಿಸುತ್ತಾ ಇದ್ದಾರೆ. ಇಂತಹ ದುರ್ಜನರನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಒದಗಿಸುತ್ತಾರೆ. ಶುಂಭನ ಶುಂಭನಿಂದ ಕಷ್ಟವೇ ನುಡಿ ನುಡಿ ಕಿರಿದು ಸಮಯದಿ ಕಿರಿದು ಸಮಯದಿ ಪುರೆ ಮರಿಸಿ ಹರುಷ ಮರುಗರು ಸುರಪ ಮರು ಸುರಪ
ಕೊಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ತೇವೆ ಏನು ತಿಳ್ಕೊಳ್ತಾ ಇದ್ದಾರೆ, ಹಿಂಸಿಸುತ್ತಿದ್ದಾರೆ. ಹೇಗಿರ್ಲಿ? ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ಹಿಮಗಿರಿಯಲ್ಲಿರಿ. ಆಗ ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಜಯ 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 ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತರಾದಂತಹ ನಾನೇ
ಮಾಡಿ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ ಕೌಶಿಕಿ ಎನ್ನುವಂತ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನು ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ. ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನಾನು ಇರುವ ನರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. Bye.
ಮಾಡಿದಳು ಜಗನ್ನಾಥ